ಕಥೋಲಿಕ್ ಶಿಕ್ಷಣ ಮಂಡಳಿಯ ಅಧೀನಕ್ಕೊಳಪಟ್ಟ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜು ಕರ್ನಾಟಕ ಸರ್ಕಾರದ ಅನುಮೋದನೆಯೊಂದಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಯುಜಿಸಿಯಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಅಧೀನಕ್ಕೊಳಪಟ್ಟ ಸ್ವಾಯತ್ತ ಕಾಲೇಜೆಂದು ಘೋಷಿಸಲ್ಪಟ್ಟಿರುತ್ತದೆ. ಕಾಲೇಜಿಗೆ ದೊರೆತ ಸ್ವಾಯತ್ತ ಸ್ಥಾನಮಾನದ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾರ್ಚ್ 22ರಂದು ಕಾಲೇಜಿನ ಸಭಾಂಗಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುವುದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಪರಮಪೂಜ್ಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನಾ ಅವರು ವಹಿಸಲಿದ್ದು, ಉದ್ಘಾಟಕರಾಗಿ ಬೆಂಗಳೂರು ಮಹಾನಗರ ಮೆಟ್ರೋಪಾಲಿಟನ್ ಧರ್ಮ ಪ್ರಾಂತ್ಯದ ಆರ್ಚ್ ಬಿಷಪ್ ಪರಮಪೂಜ್ಯ ಡಾಕ್ಟರ್ ಪೀಟರ್ ಮಚಾದೋ ಅವರು ಆಶೀರ್ವದಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಫರೀದ್ ಭಾಗವಹಿಸಲಿದ್ದಾರೆ. ಗೌರವಾನ್ವಿತ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್, ಕರ್ನಾಟಕ ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಕೇಂದ್ರ ಸಚಿವರಾದ ಶ್ರೀ ಡಿ.ವಿ. ಸದಾನಂದ ಗೌಡ, ಸಂಸತ್ ಸದಸ್ಯರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಐವನ್ ಡಿಸೋಜ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಪ್ರೊಫೆಸರ್ ಪಿ.ಎಲ್. ಧರ್ಮ, ಕಾಲೇಜು ಶಿಕ್ಷಣ ಇಲಾಖೆ ಮಂಗಳೂರು ಇದರ ಪ್ರಾದೇಶಿಕ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಕವಿತಾ ಕೆ.ಆರ್, ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರಾದ ಸುಶ್ರೀ ಸ್ಟೆಲ್ಲಾ ವರ್ಗೀಸ್, ಮಂಗಳೂರು ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರುಗಳಾದ ಮುನ್ಸಿನ್ಯೋರ್ ಮ್ಯಾಕ್ಸಿಮ್ ನೊರೋನಾ ಹಾಗೂ ಕ್ಯಾಥಲಿಕ್ ಬೋರ್ಡ್ ಆಫ್ ಎಜುಕೇಷನ್ನ ನಿಕಟಪೂರ್ವ ಕಾರ್ಯದರ್ಶಿಗಳಾದ ಒಂದನೇ ಆಂಟನಿ ಮೈಕಲ್ ಶೇರಾ ಇವರುಗಳು ಭಾಗವಹಿಸಲಿದ್ದಾರೆ. 6 ದಶಕಗಳಿಗೂ ಹೆಚ್ಚಿನ ಇತಿಹಾಸವುಳ್ಳ ಸಂತ ಫಿಲೋಮಿನಾ ಕಾಲೇಜಿಗೆ ದೊರೆತ ಸ್ವಾಯತ್ತ ಸ್ಥಾನಮಾನದ ಉದ್ಘಾಟನೆಗೆ ನಾವೆಲ್ಲ ಉತ್ಸುಕರಾಗಿದ್ದೇವೆ. ಸ್ವಾಯತ್ತತೆಯು ಕಾಲೇಜಿನ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಈ ಸ್ಥಾನಮಾನ ದೊರೆಯುವಲ್ಲಿ ಶ್ರಮಿಸಿದ ಪ್ರತಿಯೋರ್ವರನ್ನೂ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇನೆ. ಸ್ವಾಯತ್ತ ಸ್ಥಾನಮಾನದಿಂದ ಸಂಸ್ಥೆ ಇನ್ನಷ್ಟು ಹೆಚ್ಚು ಕ್ರಿಯಾತ್ಮಕವಾಗಿ ಕಾರ್ಯನಿರ್ವಹಿಸಬಹುದಾಗಿದೆ. ಸ್ವಾಯತ್ತ ಸ್ಥಾನಮಾನವು ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸಂಸ್ಥೆ ತೋರುತ್ತಿರುವ ಬದ್ಧತೆಗೆ ಸಾಕ್ಷಿಯಾಗಿದೆ. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನಷ್ಟು ಉತ್ಸುಕತೆಯಿಂದ ಕಾರ್ಯನಿರ್ವಹಿಸಲು ಸ್ವಾಯತ್ತ ಸ್ಥಾನಮಾನವು ಪ್ರೇರಣೆ ನೀಡಿದೆ. ಈ ಕಾಲೇಜಿನಲ್ಲಿ ಈಗಾಗಲೇ ಪದವಿ ವಿಭಾಗದಲ್ಲಿ BA, BSc, BCom, BBA, BC ಹಾಗೂ BCA, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಮೆಷಿನ್ ಲರ್ನಿಂಗ್ ಈ ಕೋರ್ಸ್ಗಳನ್ನು ಹಾಗೂ ಸ್ನಾತಕೋತ್ತರ ಪದವಿ ವಿಭಾಗದಲ್ಲಿ MSW, MCom, ಭೌತಶಾಸ್ತ್ರ ಹಾಗೂ ಗಣಿತದಲ್ಲಿ MSc ಕೋರ್ಸ್ಗಳನ್ನು ನೀಡಲಾಗುತ್ತಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ MCA ಕೋರ್ಸನ್ನು ಪ್ರಾರಂಭಿಸಲಾಗಿದೆ. ಕ್ಷಿಪ್ರಗತಿಯಲ್ಲಿ ಬದಲಾವಣೆ ಹೊಂದುತ್ತಿರುವ ಉದ್ಯೋಗ ಕ್ಷೇತ್ರದ ಬೇಡಿಕೆಗಳನ್ನು ಪೂರೈಸುವ ಸಲುವಾಗಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ BBA, ಬಿಸ್ನೆಸ್ ಅನಾಲಿಟಿಕ್ಸ್, BCA, ಡೇಟಾ ಅನಾಲಿಟಿಕ್ಸ್ ಹಾಗೂ BSc, ಡೇಟಾ ಸೈನ್ಸ್ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗುವುದು. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯನ್ನು ಧ್ಯೇಯವಾಗಿರಿಸಿ ಹಲವಾರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗುವುದು. ನಮ್ಮ ಪಠ್ಯಕ್ರಮವನ್ನು ಇನ್ನಷ್ಟು ಕ್ರಿಯಾತ್ಮಕವಾಗಿ ರೂಪುಗೊಳಿಸಿ ವಿದ್ಯಾರ್ಥಿಗಳಿಗೆ ಹಲವು ಐಚ್ಛಿಕ ವಿಷಯಗಳನ್ನು ನೀಡಿ ಕೌಶಲ್ಯಭರಿತ ಕಲಿಕೆಗೆ ಒತ್ತು ನೀಡಲಾಗುತ್ತಿದೆ. ಕಾಲೇಜಿನಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದ್ದು, ಸಕಾಲಿಕ ಮೌಲ್ಯಮಾಪನ ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯ ಕಡೆಗೆ ನಿರಂತರ ಗಮನ ಹರಿಸಲಾಗುವುದು. ಸ್ವಾಯತ್ತ ಸ್ಥಾನಮಾನದ ಉದ್ಘಾಟನಾ ಸಮಾರಂಭದ ಆಹ್ವಾನವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ನಡೆಯಲಿರುವ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಅವರ ಪಾಲ್ಗೊಳ್ಳುವಿಕೆಯು
ಅವರು ಸಂಸ್ಥೆಯ ಮೇಲಿಟ್ಟಿರುವ ಅಭಿಮಾನ ಹಾಗೂ ಗೌರವಾಧಾರಗಳಿಗೆ ಸಾಕ್ಷಿಯಾಗಿದೆ. ಕಾಲೇಜಿನ ಪ್ರಾಂಶುಪಾಲರ ದಕ್ಷ ಹಾಗೂ ದೂರದರ್ಶಿತ್ವದ ನಾಯಕತ್ವ, ಆಡಳಿತ ಮಂಡಳಿಯ ಅಚಲ ಬೆಂಬಲ, ನಮ್ಮ ಅಧ್ಯಾಪಕರು ಮತ್ತು ಸಿಬ್ಬಂದಿಗಳ ಸಮರ್ಪಣಾ ಮನೋಭಾವ ಮತ್ತು ನಮ್ಮ ವಿದ್ಯಾರ್ಥಿಗಳ ಉತ್ಸಾಹದಿಂದ ಸ್ವಾಯತ್ತ ಸ್ಥಾನಮಾನದ ನೂತನ ಅಧ್ಯಾಯವು ನಮ್ಮ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬಲ್ಲುದು ಎಂಬುದು ನಮ್ಮೆಲ್ಲರ ವಿಶ್ವಾಸ. ನಮ್ಮೊಂದಿಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಸದಾ ಕೈ ಜೋಡಿಸುತ್ತಿರುವ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಮತ್ತು ರಕ್ಷಕ ಶಿಕ್ಷಕ ಸಂಘದ ಸಹಕಾರ ಪ್ರಶಂಸನೀಯ. ನಮ್ಮ ಸಂಸ್ಥೆಯು ಶೈಕ್ಷಣಿಕ ಶ್ರೇಷ್ಠತೆ, ಸಂಶೋಧನೆ ಮತ್ತು ಸಮಗ್ರ ಶಿಕ್ಷಣಕ್ಕೆ ಸದಾ ಬದ್ಧವಾಗಿರುತ್ತದೆ ಎಂಬುದನ್ನು ಪುನರುಚ್ಚರಿಸುತ್ತಿದ್ದೇನೆ. ಸ್ವಾಯತ್ತತೆ ಕೇವಲ ಒಂದು ಸವಲತ್ತು ಮಾತ್ರವಲ್ಲದೆ ಅದು ಒಂದು ಮಹತ್ತರ ಜವಾಬ್ದಾರಿಯಾಗಿದೆ. ಕಾಲೇಜಿಗೆ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳ ಬೆಂಬಲದೊಂದಿಗೆ ಮುಂದಿನ ದಿನಗಳಲ್ಲಿ ನಾವು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಿದ್ದೇವೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಉತ್ತಮ ನಾಗರಿಕರಾಗಿ ಸಮಾಜಕ್ಕೆ ಕೊಡುಗೆ ನೀಡುವಂತಾಗಲಿ ಎಂಬುದು ನಮ್ಮೆಲ್ಲರ ಆಶಯ. ನಮ್ಮ ಸಂಸ್ಥೆಗೆ ಈ ಸ್ಥಾನಮಾನ ದೊರೆಯುವಲ್ಲಿ ಶ್ರಮಿಸಿದ ಪ್ರತಿಯೋರ್ವರಿಗೂ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸುತ್ತಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಒಂದನೇ ಡಾಕ್ಟರ್ ಆಂಟನಿ ಪ್ರಕಾಶ್ ಮೊಂತೇರೋ, ಉಪ ಪ್ರಾಂಶುಪಾಲರಾದ ಡಾಕ್ಟರ್ ವಿಜಯ್ ಕುಮಾರ್ ಎಂ, ರಿಜಿಸ್ಟ್ರಾರ್ ಅಕಾಡೆಮಿಕ್ ಡಾಕ್ಟರ್ ನಾರ್ಬರ್ಟ್ ಮಸ್ಕರಿನಸ್, ಪರೀಕ್ಷಾಂಗ ಕುಲಸಚಿವರಾದ ಡಾಕ್ಟರ್ ವಿನಯ್ ಚಂದ್ರ ಹಾಗೂ ಮೈಲೇರಿಯಸ್ ಚರ್ಚ್ ಪುತ್ತೂರು ಇದರ ಪಾಲನಾ ಪರಿಷತ್ತಿನ ಉಪಾಧ್ಯಕ್ಷರಾದ ಶ್ರೀ ಜಿರಾಲ್ಡಿ ಕೋಸ್ಟಾ ಹಾಗೂ ಸಾರ್ವಜನಿಕ ಸಂಪರ್ಕಾಧಿಕಾರಿ ಶ್ರೀಮತಿ ಭಾರತಿ ಎಸ್ ರಾಯ್ ಉಪಸ್ಥಿತರಿರುತ್ತಾರೆ. 1680 ಪಿಜಿ ಸೇರಿ. Total number of courses 6 UG, 5 PG. 6 ಪದವಿ ಕೋರ್ಸ್ಗಳು, 5 PG ಕೋರ್ಸ್ಗಳು. ವಿದ್ಯಾರ್ಥಿಗಳ ಸಂಖ್ಯೆ ಸೇರಿ. ಹೌದು. ಈ BA ಕ್ಲಾಸಿಗೆ ಬರ್ತಾರೆ, BA ಕ್ಲಾಸಿಗೆ ಬರ್ತಾ ಇದ್ದಾರೆ. ಈಗ ನೋಡಿ ಸಂಖ್ಯೆ 40 ಜಾಸ್ತಿ ಆಗ್ತದೆ. ಈ ವರ್ಷದಿಂದ ಸ್ವಲ್ಪ ಜಾಸ್ತಿ ಆಗ್ತದೆ. ಅದು ಯಾವುದು ನೋಡಿ, ಅಲ್ಲಿ BA ಯಲ್ಲಿ ನಮ್ಮಲ್ಲಿ ಸೋಶಿಯಾಲಜಿ ಮತ್ತೆ ಪೊಲಿಟಿಕಲ್ ಸೈನ್ಸ್ ಇರುವಂತ 2 ಕಾಂಬಿನೇಷನ್ ಏಡೆಡ್ ಇದೆ. ಅದರ ಜೊತೆಗೆ ನಾವು 2 ಕಾಂಬಿನೇಷನ್ ಗಳನ್ನ ಜಾಸ್ತಿ ಮಾಡಿದ್ವಿ. ಒಂದು ಇಂಗ್ಲಿಷ್ ಮೇಜರ್ ಮತ್ತೆ ಪತ್ರಿಕೋದ್ಯಮ, ಜರ್ನಲಿಸಂ ಸ್ಟಾರ್ಟ್ ಮಾಡಿದ್ವಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಜರ್ನಲಿಸಂಗೆ ಟೇಕರ್ಸ್ ತಗೊಳ್ಳುವವರು ಕಡಿಮೆ ತುಂಬಾ ಸಂಖ್ಯೆ ಕಡಿಮೆ ಆಯ್ತು. ಮತ್ತೆ ಇಲ್ಲಿ ಪುತ್ತೂರಲ್ಲಿ ಒಂದು ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಈ ಮೇಜರ್ ಇಂಗ್ಲಿಷ್ ಮತ್ತೆ ಜರ್ನಲಿಸಂ ಮತ್ತೆ ಸೈಕಾಲಜಿ ಇಂತಹ ಕೋರ್ಸ್ಗಳಿಗೆ ಮಂಗಳೂರನ್ನ ಪ್ರಿಫರ್ ಮಾಡ್ತಾರೆ. ಅದಕ್ಕೋಸ್ಕರ ಏನಾಯ್ತು, ನಮ್ಮ ಸಂಖ್ಯೆ ಕಡಿಮೆ ಆಯ್ತು. ಆದ್ರಿಂದ ಆ ಒಂದು ಕಾಂಬಿನೇಷನ್ ಮೇಜರ್ ಇಂಗ್ಲಿಷ್ ಮತ್ತೆ ಪತ್ರಿಕೋದ್ಯಮ ಜರ್ನಲಿಸಂ ಇರುವಂತ ಒಂದು ಕಾಂಬಿನೇಷನ್ ಅನ್ನ ಕಡಿಮೆ ಮಾಡಿದ್ದೆ ಹೊರತು ನಾವು BA ಇದೆ. ಮತ್ತೆ ಕೊರೋನಾ ಸಮಯದಲ್ಲಿ ಸಂಖ್ಯೆ ಸ್ವಲ್ಪ ಕಡಿಮೆ ಆಯಿತು, ಅಂದ್ರೆ 30-28ಕ್ಕೆ ಇಳಿಯಿತು. ಈಗ ಏನಾಗಿದೆ ಅಂತ ಹೇಳಿದ್ರೆ ಪುನಃ 45-50. ಈ ವರ್ಷ ಈ ಅಕಾಡೆಮಿಕ್ ಇಯರ್ ಅಲ್ಲಿ ಶೈಕ್ಷಣಿಕ ವರ್ಷದಲ್ಲಿ 24-25 ಶೈಕ್ಷಣಿಕ ವರ್ಷದಲ್ಲಿ ಆರ್ಟ್ಸ್ ಸಂಖ್ಯೆ ಜಾಸ್ತಿ. ನಾವು ಇದನ್ನ ಕಲಾ ವಿಭಾಗವನ್ನು ಕ್ಲೋಸ್ ಮಾಡಿಲ್ಲ, ಮುಚ್ಚಲಿಲ್ಲ, ಇದೆ. ಅದನ್ನು ಮುಚ್ಚಿದೆ. ಎಲ್ಲ ಕಡೆ ಅಲ್ಲ ಸರ್, ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಕೆಲವು ಕೋರ್ಸ್ಗಳನ್ನ, ಯಾಕಂತ ಹೇಳಿದ್ರೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಆರ್ಟ್ಸ್ ಅಂದ್ರೆ ಬೇಡ ಅನ್ನುವಂತ ಒಂದು ಮನೋಭಾವ ಇಲ್ಲಿದೆ, ಮೈಂಡ್ ಸೆಟ್ ಇದೆ. ಈಗ ನೀವು ಡೆಲ್ಲಿ ಯೂನಿವರ್ಸಿಟಿಗೆ ಹೋದ್ರೆ ಅಥವಾ ಒರಿಸ್ಸಾಕ್ಕೆ ಅಥವಾ ಪಂಜಾಬ್ ಅಲ್ಲಿಯ ಯೂನಿವರ್ಸಿಟಿಗಳಿಗೆ ಹೋದ್ರೆ ಆರ್ಟ್ಸ್ ಅಂದ್ರೆ 99%, 100% 12th ಸ್ಟ್ಯಾಂಡರ್ಡ್ ಅಲ್ಲಿ ಪಡೆಯುವವರೆಲ್ಲ ಎಕನಾಮಿಕ್ಸ್ಗೆ ಹೋಗ್ತಾರೆ. ಅಲ್ಲಿಯ ಮನೋಸ್ಥಿತಿ ಬೇರೆ, ನಮ್ಮ ಮನೋಸ್ಥಿತಿ ಬೇರೆ. ಇಲ್ಲಿ ದಕ್ಷಿಣ ಭಾರತದಲ್ಲಿ ಗೋವಾ ಹಿಡಿದು ಆರ್ಟ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಕೆಳಮಟ್ಟದ್ದು ಅಂತ ಹೇಳಿ, ಅಂದ್ರೆ ಜನರ ಮನೋಭಾವದಲ್ಲಿ. ಆದ್ರೆ ಆರ್ಟ್ಸ್ ಅನ್ನುವಂಥದ್ದು ಅತ್ಯಂತ
ಅತ್ಯಂತ ಪವರ್ಫುಲ್ ಆದಂತ ಸ್ಟ್ರಾಂಗ್ ಆಗಿರುವಂತ ಒಂದು ಸಬ್ಜೆಕ್ಟ್ ಅದು ಕಲಾ ವಿಭಾಗ. ನಾವು ಅದನ್ನ ಅರ್ಥ ಮಾಡ್ಕೊಳ್ತೇವೆ. ಅದನ್ನ ನಮ್ಮ ಇಲ್ಲಿಯ ಜನರ ಮನೋಸ್ಥಿತಿ ಹೇಗೆ, ಮತ್ತೆ ಇಲ್ಲಿ ನಮ್ದು ದಕ್ಷಿಣ ಕನ್ನಡದಲ್ಲಿ ಅಂತೂ ಈ ಇಂಜಿನಿಯರಿಂಗ್ ಕೋರ್ಸ್ಗಳು ಮತ್ತೆ ಮೆಡಿಕಲ್ ಕೋರ್ಸ್ ಮತ್ತೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಅವುಗಳು ನಮ್ಮ ಈ ಸಾಂಪ್ರದಾಯಿಕ ಪದವಿಗಿಂತಲೂ ಸ್ವಲ್ಪ ಮೇಲೆ ಎನ್ನುವಂತ ಭಾವನೆ ಜನರಲ್ಲಿದೆ. ನಾವು ಕೊಡ್ತೇವೆ. ಈಗ ನೋಡಿ, ಮೊನ್ನೆ ಸುದ್ದಿ ಬಿಡುಗಡೆ ಪತ್ರಿಕೆ ಜೊತೆ ನಾವು ಕೆಲವರು ಸೇರಿಸಿ ಅದೊಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದು ಒಂದು ತಲೆಯಲ್ಲಿ ಅಂದ್ರೆ ನಮ್ಮ ಇದಿದೆ, ಅದು ಸ್ಟ್ರಾಂಗ್ ಇದೆ. ಸಮಸ್ಯೆ ಏನು ಅಂತ ಹೇಳಿ, ನೀವು IAS KS ತರಬೇತಿ ಅಂತ ಹೇಳ್ತೀರಿ, ಬಟ್ ಅದಕ್ಕೆ ಜನ ಎನ್ರೋಲ್ ಮಾಡೋದು ಬರುವುದು ಬಹಳ ಸಂಖ್ಯೆ ಕಡಿಮೆ ಸಂಖ್ಯೆ. ಈಗ ನಮ್ಗೊಂದು 25-30 ಬಹಳ ಸ್ಟ್ರಾಂಗ್ ವಿದ್ಯಾರ್ಥಿಗಳು, ಮೋಟಿವೇಟೆಡ್ ಸ್ಟೂಡೆಂಟ್ಸ್ಗಳು ನಮ್ಗೆ ಸಿಕ್ಕಿದ್ರೆ ಖಂಡಿತವಾಗಿ ನಾವು ಆರಂಭ ಮಾಡುವ ಸಮಸ್ಯೆ ಇಲ್ಲ. ಇದನ್ನ ಮೊನ್ನೆ ಇಲ್ಲ ನಮ್ಮಲ್ಲಿ ಇದೆ. ನಮ್ಗೆ ಈಗ ಅಷ್ಟೇ ಅಂದ್ರೆ BSc ಆರ್ಕಿಟೆಕ್ಚರ್ಗೆ ಹೋಗೋದು, ಮತ್ತೆ ಈ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನ ತಗೊಳ್ಳೋದು, ನರ್ಸಿಂಗ್ ಮಾಡೋದು. ಈಗ ಏನಾಗಿದೆ ಅಂದ್ರೆ ಕೊರೋನಾದ ಪೀರಿಯಡ್ ಆದ ನಂತರ ಹೆಚ್ಚಿನವರು ITI ಮತ್ತೆ ಈ ಇಮಿಡಿಯೇಟ್ಲಿ ಕೆಲಸ ಸಿಗುವಂತಹ ಸಣ್ಣ ಪ್ರಮಾಣದ ಹೌದು. ಅಂದ್ರೆ ಅದನ್ನ ನಾನು ಆಲ್ರೆಡಿ ಈಗಾಗಲೇ ನಿಮ್ಗೆ ಹೇಳಿದ್ದೇನೆ. ಈಗ ಸ್ವಾಯತ್ತ ಸ್ಥಾನಮಾನದಿಂದ ನಮ್ಮ ದಿನಚರಿ ನಮ್ಮ ಕೈಯಲ್ಲಿರ್ತದೆ. ಈಗ ನಿಮಗೆ ಒಂದು ಉದಾಹರಣೆಗೆ ಹೇಳುವುದಾದ್ರೆ, ನಾವು ಈಗ ಜೂನ್ ಕೊನೆಗೆ ನಾವು ಈಗ ಫಸ್ಟ್ ಇಯರ್ ಸ್ಟಾರ್ಟ್ ಮಾಡುವ ಅಂತ ಹೇಳಿದ್ರೆ ನಾವು ಮಾಡ್ಬೋದು. ಯೂನಿವರ್ಸಿಟಿ ಏನಾಗ್ತದೆ, ಯೂನಿವರ್ಸಿಟಿಯ ಟೈಮ್ ಟೇಬಲ್ ಏನಾಗ್ತದೆ ಅಂತ ಹೇಳಿದ್ರೆ ಈಗ ಜುಲೈ ಎಂಡ್. ಯಾಕಂದ್ರೆ ಈಗ ಯೂನಿವರ್ಸಿಟಿ ಅವರದ್ದು ಸಮಸ್ಯೆ ಅಂತ ಅಲ್ಲ, ಯಾಕಂದ್ರೆ ಯೂನಿವರ್ಸಿಟಿ ಪರೀಕ್ಷೆಯನ್ನ ಕಂಡಕ್ಟ್ ಮಾಡುವಾಗ 1.5 ತಿಂಗಳು 2 ತಿಂಗಳು ಅವ್ರು ಮಾಡ್ಬೇಕಾಗ್ತದೆ. ಅಷ್ಟು ಸಬ್ಜೆಕ್ಟ್ ಇದೆ ಯೂನಿವರ್ಸಿಟಿ. ಈಗ ನಾವು ನಮ್ಮ ಈಗ ಸ್ವಾಯತ್ತ ಇದರಲ್ಲಿ ಸಿಸ್ಟಮ್ ಅಲ್ಲಿ ವ್ಯವಸ್ಥೆಯಲ್ಲಿ ಈಗ ನಮ್ಮ ಮಕ್ಕಳ ಪರೀಕ್ಷೆಯನ್ನು 15 ದಿನಗಳಲ್ಲಿ ಮುಗಿಸ್ಬೋದು. ಈಗ ಯಾವಾಗ ಎಕ್ಸಾಮ್ ಸ್ಟಾರ್ಟ್ ಮಾಡೋದು, ಯಾವಾಗ ಎಂಡ್ ಮಾಡೋದು, ಅದು ನಮ್ಮ ಕೈಯಲ್ಲಿದೆ ಡಿಸೈಡ್ ಮಾಡುವಂತ. ಈಗ ಉದಾಹರಣೆಗೆ ಜೂನ್ ಎಂಡಿನ ಒಳಗೆ ನಮ್ದು ಇಡೀ ಅಕಾಡೆಮಿಕ್ ವಿಷಯಗಳನ್ನ ಮುಗಿಸಿ ಜುಲೈ ಫಸ್ಟ್ ವೀಕಿಗೆ ನಾವು ಯಾವುದನ್ನು ಶಾಲಾ ವರ್ಷವನ್ನು, ಕಾಲೇಜಿನ ವರ್ಷ, ಶೈಕ್ಷಣಿಕ ವರ್ಷವನ್ನು ಪ್ರಾರಂಭಿಸಬಹುದು. ಒಂದು. ಎರಡನೇದಾಗಿ ಪರೀಕ್ಷಾಂಗ ಕುಲಸಚಿವ ಅಂತ ಮಾಡ್ತೇವೆ ನೋಡಿ. ಪರೀಕ್ಷಾಂಗ ಕುಲಸಚಿವರ ಕೆಲಸ ಏನು ಅಂತ ಹೇಳಿದ್ರೆ ಇಡೀ ಪರೀಕ್ಷೆಗಳನ್ನ ಕಾಲೇಜಿಂದಲೇ ನಾವು ನಡೆಸಬಹುದು. ಸೊ ಒಂದು. ಎರಡನೇದಾಗಿ ನಮಗೆ ಬೇಕಾದಂತ ಕೋರ್ಸ್ಗಳನ್ನು ಈಗ ನೋಡಿ, ನಾವು ಈಗಾಗಲೇ ಹೇಳಿದ್ದೇವೆ, ನೀವು ಕೇಳಿದ್ದೀರಿ. ಈಗ BBA ಬಿಸಿನೆಸ್ ಅನಾಲಿಟಿಕ್ಸ್ ಅನ್ನ ಪ್ರಾರಂಭಿಸುತ್ತೇವೆ, BCA ಡೇಟಾ ಅನಾಲಿಟಿಕ್ಸ್ ಅನ್ನ ಪ್ರಾರಂಭಿಸುತ್ತೇವೆ, BSc ಡೇಟಾ ಸೈನ್ಸ್ ಅನ್ನ ಪ್ರಾರಂಭಿಸುತ್ತೇವೆ ಅಂತೇಳಿ ನಾವು ಡಿಸೈಡ್ ಮಾಡಿ ನಾವು ಅದಕ್ಕೆ ಸಂಬಂಧಪಟ್ಟಂತ ಪಠ್ಯಕ್ರಮವನ್ನು ಸಂಯೋಜಿಸಿ ಅದನ್ನ ಅಕಾಡೆಮಿಕ್ ಕೌನ್ಸಿಲ್ ಅಲ್ಲಿ ಹಾಕಿ ಅವರ ಅನುಮತಿ ಪಡೆದು ಇಮಿಡಿಯೇಟ್ಲಿ ಬೋರ್ಡ್ ಮೀಟಿಂಗ್, ಅಂದ್ರೆ ಸ್ವಾಯತ್ತ ಸಂಸ್ಥೆಗೆ ಗವರ್ನಿಂಗ್ ಬೋರ್ಡ್ ಅಂತ ಹೇಳಿ ಸಪರೇಟ್ ಇರ್ತದೆ. ಅದರಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಇರ್ತಾರೆ, ಮ್ಯಾನೇಜ್ಮೆಂಟ್ಗೆ ಸಂಬಂಧ ಅಧಿಕಾರಿಗಳು ಇರ್ತಾರೆ, ಹಾಗೂ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತಹ ನಾಮ ನಿರ್ದೇಶಿತ ಅಧಿಕಾರಿಗಳು ಇರ್ತಾರೆ. ಅವರು ಒಟ್ಟು ಸೇರಿ ಅಲ್ಲಿ ನೋಡಿ, ಈ ಯೂನಿವರ್ಸಿಟಿಯಲ್ಲಿ ಒಂದು ಹೊಸ ಕೋರ್ಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದಕ್ಕೆ ಗವರ್ನರ್ ಹತ್ರ ಹೋಗ್ಬೇಕು, ಅಲ್ಲಿಂದ ಪರ್ಮಿಷನ್ ತಗೊಳ್ಬೇಕು, ಇಲ್ಲಿ ಸಿಂಡಿಕೇಟ್ ಮೀಟಿಂಗ್ ಮಾಡಬೇಕು, ಮತ್ತೆ ಅಕಾಡೆಮಿಕ್ ಕೌನ್ಸಿಲ್ ಅಲ್ಲಿ ಇಡಬೇಕು. ಇಂಥ ಈ ಕಾಂಪ್ಲಿಕೇಟೆಡ್ ವಿಷಯಗಳು ಇರ್ತವೆ. ಅಲ್ಲಿ ಅದಕ್ಕೆ ಒಂದು 6 ತಿಂಗಳು 7 ತಿಂಗಳು ತಗೊಳ್ತದೆ. ಇಲ್ಲಿ ಹಾಗಿಲ್ಲ. ಇಲ್ಲಿ ನಾವು ಚೆನ್ನಾಗಿ ಮಕ್ಕಳಿಗೆ ಏನು ಬೇಕು, ಇನ್ನೊಂದು ಮಕ್ಕಳಿಗೆ ಏನು ಬೇಕು ಅದನ್ನ ನಾವು ಯಾರದೇ ಬೇರೆಯವರ ಮೇಲೆ ಡಿಪೆಂಡೆನ್ಸಿ ಇಲ್ಲದೆ ನಾವು ತಕ್ಷಣ ಅದನ್ನ ಅಳವಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಒಂದು ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವು ಸ್ಟಾರ್ಟ್ ಮಾಡ್ತೇವೆ ಅಂತ ಯೂನಿವರ್ಸಿಟಿಗೆ ಹೇಳಿದರೆ ಯೂನಿವರ್ಸಿಟಿ ಇಮಿಡಿಯೇಟ್ಲಿ ತಕ್ಷಣ ಅದಕ್ಕೆ ಅನುಮತಿ ಸಿಕ್ಕೊಡ್ತದೆ. ನಮ್ಗೆ ಬೇಕಾದ ಕೋರ್ಸ್ಗಳನ್ನು ಬೇಕಾದ ಹಾಗೆ ಮಾಡಬಹುದು. ಯಾವುದು ಯಾವ ಸಮಸ್ಯೆ ಕೂಡ ಇರೋದು ನೋಡಿ. ಅದು ಈ ಜನರಲ್ ಪಬ್ಲಿಕ್ ಅಲ್ಲಿ ಸಾರ್ವಜನಿಕವಾಗಿ ಅದೊಂದು ತಪ್ಪು ಕಲ್ಪನೆ. ಸ್ವಾಯತ್ತ ಆದ ಕೂಡಲೇ ಏಡೆಡ್ ಕೋರ್ಸ್ಗಳು ಕಡಿಮೆ ಆಗ್ತವೆ, ಇಲ್ಲ. ಏಡೆಡ್ ಕೋರ್ಸ್ಗಳನ್ನ ಬೀಳ್ಲಿಕ್ಕೆ ನಾವು ಬಿಡುದಿಲ್ಲ. ಈಗ ಯಾವ ಕಾಲೇಜು ಈಗ ಏಡೆಡ್ ಕೋರ್ಸ್ ಇದ್ರೆ ಅಲ್ಲಿ ಏಡೆಡ್ ಸ್ಟಾಫ್ ಇರ್ತದೆ. ಆ ಏಡೆಡ್ ಸ್ಟಾಫಿಗೆ ಅವ್ರದೇ ಆದಂತ ವರ್ಕ್ ಲೋಡ್ ಇರ್ತದೆ.
ಈಗ ಆರ್ಟ್ಸ್ ನಮ್ಗೆ ಬೇಕು, ಆರ್ಟ್ಸ್ ಬೇಕು ನಮ್ಗೆ, ಆರ್ಟ್ಸ್ ಬೇಕು. ಅದರಿಂದ ಅದು ಏಡೆಡ್ ಕೋರ್ಸ್, ಅದರಿಂದ ಅದಕ್ಕೆ ಬೇಕಾದಂತ ವಿದ್ಯಾರ್ಥಿಗಳು ಬರುವ ಹಾಗೆ ನಾವು ಮಾಡುವಂತ ಜವಾಬ್ದಾರಿ ಟೀಚರ್ಸ್ಗಳು ಇದ್ದಾವೆ, ಆಡಳಿತ ಮಂಡಳಿ ನೋಡ್ಕೊಳ್ತದೆ ಅಥವಾ ಪ್ರಾಂಶುಪಾಲರು ನೋಡ್ಕೊಳ್ತಾರೆ. ಯಾಕಂದ್ರೆ ಪ್ರತಿ ಕೋರ್ಸ್ಗಳು ನಮ್ಗೆ ನಡಿಬೇಕು, ಪ್ರತಿ ಕೋರ್ಸ್ ನಡಿಬೇಕು. ಈಗ BSc, ಈಗ ನಾನು BSc ಬ್ಯಾಕ್ಗ್ರೌಂಡ್ ಅವನು, ಅದರಿಂದ BSc ನಮ್ಗೆ ನಡಿಬೇಕು. ಅದರಿಂದ ಅದಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥೆಗಳನ್ನ ನಾವು ಮಾಡ್ತೇವೆ. ನೋಡಿ, ಪರೀಕ್ಷಾ ಮೌಲ್ಯಮಾಪನ ಕೂಡ ನಮ್ಮ ಜವಾಬ್ದಾರಿ ಅದು. ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಇದೊಂದು ಈಗ ನಮ್ಮ ಕೈಯಲ್ಲಿ ಇದೆ, ಆದ್ರೆ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ, ಈಗ ನಾವು USMS ಅಂಡರ್ ಅಲ್ಲಿ ಬರ್ತಾರೆ. USMS ಅಂತ ಹೇಳಿದ್ರೆ ಇಡೀ ಯೂನಿವರ್ಸಿಟಿಗಳು ಮತ್ತೆ ಕಾಲೇಜುಗಳನ್ನ ನಡೆಸುವಂತಹ ಗವರ್ಮೆಂಟ್ ಆಫ್ ಕರ್ನಾಟಕ ಇದರ ಅದೊಂದು ಇದು ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಅದರಿಂದ ಏನಾಗ್ತದೆ, ಎಲ್ಲವೂ ಈಗ ಯೂನಿವರ್ಸಿಟಿ ಏನು ಮಾಡ್ತದೆ ಅದನ್ನ ನಾವು ಮಾಡುವುದೇ ಬಿಟ್ಟು ಹೊರತು ಅದರಲ್ಲಿ ಯಾವುದೇ ರೀತಿಯಲ್ಲಿ ನಾವು ಅದನ್ನ ಏನ್ ಮಾಡ್ತೇವೆ, ಅದು ಡೈಲ್ಯೂಟ್ ಮಾಡುವಂತದ್ದು ಅಂತ ಹೇಳ್ತೇವಲ್ಲ, ಅದನ್ನ ಸಿಸ್ಟಮ್ ಅನ್ನ ವೀಕ್ ಮಾಡುವಂತ ಕೆಲಸ ಇಲ್ಲ ಇಲ್ಲಿ. ನಿಜವಾಗಿ ಹೇಳುವುದಾದ್ರೆ ಇಲ್ಲಿ ಇನ್ನೂ ಜಾಸ್ತಿ ಗಮನ ಕೊಡುವಂತದ್ದು, ಇನ್ನೂ ಜಾಸ್ತಿ ಸ್ಟ್ಯಾಂಡರ್ಡ್ ಅನ್ನ ಹೈ ಮಾಡುವಂತದ್ದು ಒಂದು ನಮ್ಗೊಂದು ಅವಕಾಶ. ಯೂನಿವರ್ಸಿಟಿಯಲ್ಲಿ ಸಿಸ್ಟಮ್ ಅಲ್ಲಿ ಏನಾಗ್ತದೆ ಅದು ಕಾಲೇಜಲ್ಲಿ ಆಗ್ತದೆ ಹೊರತು ಅದಕ್ಕೆ ಸಂಬಂಧಪಟ್ಟ, ಈಗ ನೋಡಿ ಸಿಂಪಲ್ ಉದಾಹರಣೆ ಹೇಳುವುದಾದ್ರೆ ಕ್ವೆಶ್ಚನ್ ಪೇಪರ್ ಮಾಡುವಂತದ್ದು ಒಂದು ಸಿಸ್ಟಮ್ ಇದೆ. ಕ್ವೆಶ್ಚನ್ ಪೇಪರಿಗೆ ನಾವು ಮೂರು ಜನ ಇವ್ಯಾಲ್ಯೂಯೇಟ್ ಎಕ್ಸಾಮಿನರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತೇವೆ. ಅದರಲ್ಲಿ 2 ಹೊರಗಿನವರು, 1 ಒಳಗಿನವರು, 2 ಸೆಟ್. ಅದನ್ನ ಸೆಲೆಕ್ಟ್ ಮಾಡೋದು ಇದು ಯೂನಿವರ್ಸಿಟಿಯಲ್ಲಿ ಹೇಗೆ ಸೆಲೆಕ್ಟ್ ಮಾಡ್ತೇವೆ, ಯಾವ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತೇವೆ, ಅದೇ ಪ್ರೊಸೀಜರ್ ಅನ್ನ ಕಾಲೇಜಲ್ಲಿ ಕೂಡ ಫಾಲೋ ಮಾಡ್ತೇವೆ. ಈಗ ಪ್ರಾಂಶುಪಾಲರಿಗೆ ಯಾವ ಕ್ವೆಶ್ಚನ್ ಪೇಪರ್ ಅಂತ ಗೊತ್ತಿರೋದಿಲ್ಲ, ಅದು ಸಿಸ್ಟಮ್ ಅದು. ಸೊ ಯೂನಿವರ್ಸಿಟಿಯಲ್ಲಿ ಫಾಲೋ ಮಾಡಿದ್ದನ್ನು ನಾವು ಮಾಡ್ತೀವಿ. ಒಂದೇ ಡಿಫರೆನ್ಸ್ ಏನು ಅಂದ್ರೆ, ಯೂನಿವರ್ಸಿಟಿಯಲ್ಲಿ ಆಡಳಿತ ಸೌಧದಲ್ಲಿ ಏನಾಗ್ತದೆ ಅದು ಫಿಲೋಮಿನಾ ಕಾಲೇಜಿನ ಆಡಳಿತ ಸೌಧದಲ್ಲಿ ಆಗ್ತದೆ. ಇದು ಎರಡನೇ ಧರ್ಮ ಕ್ಷೇತ್ರದ ಧರ್ಮ ಪ್ರಾಂತ್ಯದ ಇದರಲ್ಲಿ ಇದು ಎರಡನೇದು. ಕ್ಯಾಥೋಲಿಕ್ ಬೋರ್ಡ್ ಅಲ್ಲಿ ಇದು ಮೊದಲನೇ. ಸರ್ ಯಾವುದು ಕಾಲೇಜ್ ಅಂದ್ರೆ ಕ್ಯಾಥೋಲಿಕ್ ಬೋರ್ಡ್ ಅಲ್ಲಿ ಬೇರೆ ನಮ್ಮ ಹೈಸ್ಕೂಲ್ಸ್ ಗಳಿವೆ, ಪ್ರೈಮರಿ ಸ್ಕೂಲ್ಸ್ ಇದೆ, PUC ಇದೆ, ಕಾಲೇಜ್ಗಳಿದೆ. ಕಾಲೇಜ್ ಪ್ರೈಮರಿ, ಹೈಸ್ಕೂಲ್, ಕಾಲೇಜ್ ಎಲ್ಲ ಸೇರಿ ಒಂದು 240 ಸಂಸ್ಥೆಗಳಿವೆ. ಕಾಲೇಜು 4 ಕಾಲೇಜು. ಧರ್ಮ ಪ್ರಾಂತದಷ್ಟೇ ವ್ಯಾಪ್ತಿ. ಮಂಗಳೂರು ಧರ್ಮ ಪ್ರಾಂತ ಎಷ್ಟಿದೆ ಅದರ ಅಡಿಯಲ್ಲಿ ಬರುವಂತದ್ದು. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಕೂಡ ಬರ್ತದೆ, ಕೊಂಕಣಿ ಸ್ಪೀಕಿಂಗ್. ಉಡುಪಿ ಈಗ 2012ರಲ್ಲಿ ಅದು ಇಂಡಿಪೆಂಡೆಂಟ್ ಧರ್ಮಕ್ಷೇತ್ರ ಆಗಿದೆ, ಉಡುಪಿ ಧರ್ಮಕ್ಷೇತ್ರ ಆಗಿದೆ. ಮೊದಲು ಅದು ಸಹ ಇತ್ತು. ಮೊದಲು ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು 3 ಇತ್ತು. ಕಾಸರಗೋಡು ಅಂದ್ರೆ ನಮ್ಮ ಕೊಂಕಣಿ ಸ್ಪೀಕಿಂಗ್ ಕ್ರಿಶ್ಚಿಯನ್ಸ್ ಇದ್ದಾರಲ್ಲ, ಆ ಒಂದು 14 ಚರ್ಚ್ಗಳು ಇರ್ತವೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.